ಮಗಳು ತೃಷ್ಟ್ರೇವನ್ಮನಾಯನ ಮಗಳು ಸೌಮ್ಯಾದೇವಿನ ಮದುವೆ. ಸೂರ್ಯದೇವಿಲ್ಲ ಸೌಮ್ಯಾದೇವಿಲ ಸಂಸಾರ ಮಲ್ತೊಂದು ಮೂಜಿ ಜೋಕಳನ್ನು ಪಡೆಕೊಂಡೆ. ಮನು ಯಮೇ ಬಕ್ಕ ಯಮುನೆ ಪನ್ಪುನಾಡು. ಸರಿ, ಮನು ಸೂರ್ಯವಂಶನ ಬೆಳಗಾಯೆ ನಂಗೆ ಮನುಷ್ಯೇ ಪನ್ಪುಂಜಿ ಪುದರ್ನ ಕಂದುಗೊನ್ನೆ ಮನು ಅಂದಾತ ಅವನ್ ಪ್ರಪಂಚಕ್ಕೆ ಎಂಚ ಮನುಷ್ಯ ಬದುಕೊಡು ಪನ್ಪುರೇನೆ ಪ್ರಪಂಚಕ್ಕೆ ತೋಜಾದು ಕೊರ್ನಾಯಿ ಮಸ್ತು ಸ್ಮೃತಿ ಉಂಟು ಲೈಕ್ ನಂಗೆ ಮನುಸ್ಮೃತಿ ವ್ಯಾಸ ಸ್ಮೃತಿ ಎನ್ನುವಂತ ಪ್ರಧಾನವಾಗಿ ಯಮೇ ದಂಡದರೆ ಆಯೆ ಯಮುನೆ ನದಿಯಾದ ಬರುತ್ತವೆ. ಈತನಗ ಸೂರ್ಯದೇವರನ್ನ ಕಿರಣದ ಬೆಳವಣಿಗೆಯನ್ನು ತುಯ್ಯಾಳು ಸೌಜ್ಞಾದೇವಿ. ದಿನಂಚನೆ ಬೆಳೆವಂದುಕೊಂಡ ಕ್ರಮೇಣ ಭೂಮಿಯ ಬೆಚ್ಚ ತಡೆದೊಂಡ ತೀರಂದು ಇಂಚ ಯೋಚನೆ ಮಾಡ್ತಾನ ಸೌಮ್ಯಾದೇವಿ ಸೂರ್ಯದೇವರನ್ನ ಬೆಚ್ಚದ ತಾವ ಕಡಮಾವರೆಗೆ ದಾನ ಮಾರ್ಗ ಉಂಟೊಂದು ಯೋಚನೆ ಮಾಡ್ಪರೆಗೆ ಏಕಾಂತನ ವಯಸ್ಸು ಅಪ್ಪೆ ಇಲ್ಲಡೆ ಪೋಯಡ. ಓಹೋ, ಅಂಡ ತಾನು ಬೋಪುನ ವಿಷಯ ಸೂರ್ಯಗೂ ಗೊತ್ತಾಯರೆಗೆ ಬಲ್ಲಿ ದಾಯ ಗೊತ್ತಾಯರೆ ಬಲ್ಲಿ ಸೂರ್ಯನ ಬೆಚ್ಚದ ತಾವ ಕಡಮಾವರೆಗೆ ಯೋಚನೆ ಪಡೆದಿಯೇ ಮಲ್ತೊಂದುಳ್ಳಲ್ಲಿ ಪಂಡಗ ಸೂರ್ಯನಕ್ಕೆ ಆಕ್ಷೇಪ ಮಲ್ತೆ ಅಂಡ ಅವತ್ತಾಂಡ ತನ್ನ ಸಂಕಲ್ಪಗುದಾದ ಅಂಡ ತೊಂದರೆ ಬತ್ತನ ಅಂಡ ಐಕ ಸೂರ್ಯಕ್ಕೆ ಗೊತ್ತಾವಂದಿರಕ್ಕನೆ ನೆರಳಿಗೆ ಜೀವನ ಬರೆಯುವ. ಆ ಕಾಲಕ್ಕೂ ಸೂರ್ಯದೇವರಿಗೆಲ್ಲ ಸೌಮ್ಯಾದೇವರಿಗೆ ನೆರಳಿಗೆ ಬಿಟ್ಟು ನಮಗೆ ಶನಿ ಅಪನಗೆಲ್ಲ ಮೂಜಿ ಜೋಗುಳ ಆತಂದು ನನ್ನೊಂದು ಮನೆ ಬುಟ್ಟಿಯೇ ಸುರುತಮನು ಲಕ್ಕನೆ ಬಣ್ಣ ಉಂಡು ಒಂದಾಗಿ ಸಾವರಣಿ ಎಂದು ಬುದರದಿಯೇ. ಸರಿ, ಬೊಕ್ಕ ಶನಿನ ಜನ್ಮ ಅಂಡ್ ಬೊಕ್ಕೊಂಜಿ ಪೊಣ್ಣು ಮಗಳ ಬಿಡಿ ಆಳೆಗೆ ತಪಾತಿ ಎಂದು ಬುದರು. ಓ, ನೆರಳಿಗೆ ಬಿಟ್ಟ ಮಗೆ ನೆರಳು ಬಂಡ ಛಾಯೆ ಅಂಚಾದೆ ಶನಿನ ಛಾಯಾ ಮಾರ್ಥಾಂಡ ಸೂನು ಬಂದ್ಬಂದು. ಸರಿಯಪ್ಪ, ಅಂಡ ಶನಿದೇವರ ಕಣ್ಣು ಜಾತದ್ದು ಇನಿ ಮಿತ್ತು ಸೂರ್ಯಮಂಡಲವನ್ನು ದಾಯಿಗೆಣ್ಣಗ ದೇವರನಗಳು ನಮ್ಮ ಲೆಕ್ಕ ನಮ್ಮ ಮಾತ ಅಧೋಮುಖವಾದ ಜನ್ಮಗೆ ಬರ್ಪುಣ ದೇವರನಗಳು ಊರ್ಧ್ವಮುಖವಾದ ಜನ್ಮಗೆ ಬರ್ಪುಣ. ಅವನ್ ಅಂಚಾದೆ ನಮ್ಮ ದೇವರನ್ನಗಳೇ ತೂನಗ ತಿರ್ತಿರ್ದು ಮಿತ್ತದು ಒಂದು ಬೋಡೊಂದಿಪ್ಪುಣ ಪಾದಾದಿ ಕೇಶ ಪರ್ಯಂತ ದೇವರಿಗೆ ಆರಾಧನೆ ಮಲ್ಪನಗಲ್ಲ ತಿರ್ತಿರ್ದು ಮಿತ್ತದಾಯ ಮತ್ತೊಂದು ಬೋಪುಣ ದೇವಸ್ಥಾನಕ್ಕೆ ಬಂಡ ನಮ್ಮ ಸುರುಟು ದೇವರನ್ನ ಪಾದ ತೂಡು ಮೋನೆ ತೂಪುನ ಮತ್ತು ಅಂಡ ಮನುಷ್ಯನ ಅಂಚತ್ತು ಪಾದ ತೂಪುನ ತಾಯ ಸುರುಟು ಮೋನೆ ತೂಡು ಅವು ಪಾದ ತೂಂಡ ಆಯಬಕ್ಕ ತಿರ್ತಿ ಮಿತ್ತಾಪೆ ಅಂಚಾರ ಅಂಚ ಮಿತ್ತದ ತೋರು ಬೋಡು ಅಂಚಾದೆ ದೇವರಂತೂ ಮನುಷ್ಯ ಜನ್ಮಗೆ ಬರ್ಪುಣ ಅಂಚ ತದೋಮುಖವಾದ ಜನ್ಮಗೆ ಬರ್ಪುಣ ದೇವರ ಊರ್ಧ್ವಮುಖವಾದ ಜನ್ಮಗೆ ಬರ್ಪುಣ ದೇವರ ಕಣ್ಣು ಜಾತದ್ದು ಇನೇ ಸೂರ್ಯಮಂಡಲವನ್ನು ಅಂಡ ಅಪನಗತ್ತನ ಶಾಂತ ದೃಷ್ಟಿ ಅತ್ತ ವಕ್ರ ದೃಷ್ಟಿಯವು ವಕ್ರ ದೃಷ್ಟಿ ಸೂರ್ಯದೇವರನ್ನ ಬುರಿ ನಿಮಿತ್ತ ಪರಿಣಾಮ ಸೂರ್ಯದೇವರಿಗೆ ಕುಷ್ಠರೋಗ ಪ್ರಾಪ್ತಿಯ ಮಾತ್ರ ಆ 7 ಕುದುರೆಗಳಿಗೆ ಕಣ್ಣು ದೋಷ ಅಂದೇವು ಅರುಣಕ್ಕೆ ಸಾರಥ್ಯ ಮಲ್ಪರಾಯಿ ರಥ ಕುದುರೆ ಉದ್ದುದು ಕೊಂಡ ದಾನ್ಯಾತ್ರಿಂದ ಲಕ್ಕದ ಬೋದು ತೋಡಾಯನ ಸಾರಥಿ ಅಂದ್ ಅಂಡ ಲಕ್ಕರ್ನೆ ಅಪ್ಜೆ ಪುಟ್ಟಗನೆ ಹಳಗೆ ಸೊಟ್ಟೋರ್ದು ತಿಟ್ಟಾಗಿ ಭಾಗೈತೆ ಅಂದ್ ಐದುಂಬೆ ವಿನುತೆ ಮೊಟ್ಟೆ ನೋಡೆತದ ಅಂದ್ ಅಂಚಾದ ಆತೆ ಪುನಾಯ ರಥ ಕುಗುಳ್ಳಾಯನು ಸಾರಥಿ ಆಂಡಲಾಯ ಲಾಯ್ಕಡಿ ರಥ ನಡಪುಡುವೆ ಒಂಜಿ ಚೂರು ವ್ಯತ್ಯಾಸ ಬಂದಲ ಅಂದಪ್ಪ ಅಂಚಿತ್ತಿನ ಕಾಲಕ್ಕೆ ಅರುಣಗಳ ದಾನ ಮಲ್ಪರ ಸಾಧ್ಯ ಐತಿ ನೆಕ್ ದಾನ ಕಾರಣ ಅಂತ ಕೆನ್ನಗ ಶನಿನ ವಕ್ರ ದೃಷ್ಟಿದ ಪರಿಣಾಮ ಪ್ರಪಂಚದ ಜಗಚ್ಚಕ್ಷು ಆಯ್ನ ಸೂರ್ಯದೇವರ ಭಗವಾನ್ ಭಾಸ್ಕರನ ರಥದ ಒಂಜಿ ಕ್ಷಣ ಉಂಟಾಯ ನಾವೆಷ್ಟಿದ್ದೇವೆ ಪ್ರಪಂಚನೇ ಉಂಟಾಯನಂಚಿನ ಯೋಗ್ಯತೆ ಉಂಡು ಬರ್ಪುರೇನ ಪುಟ್ಟನಗನೇ ತೋಜಾಯನಂಜಿ ಮಹಾನ್ ಚೇತನ ವಿಕ್ರಮಾದಿತ್ಯ ಶನಿದೇವರು ದೇವತೆಗಳು ಋಷಿಮುನಿಗಳು ಕಂಗಾಲನಾಗ ಗೊತ್ತಾದ ದೇವತೆಳೆ ಪ್ರಾರ್ಥನೆ ಮಾಡ್ತೇವೆ ಶನಿನೇ ವಕ್ರ ದೃಷ್ಟಿ ಬೋದು ಶಾಂತ ದೃಷ್ಟಿ ಬೋರ್ನಾಗ ಕುದುರೆಗೆ ಕಣ್ಣು ದೋಜಿಂಡು ಅರುಣಗೆ ಸಾರಥ್ಯ ಮಲ್ಪರಾಂಡ ಕುಟ ಕುದುರೆ ಸೂರ್ಯದೇವರನ್ನ ರಥ ತಿರುಗೇರಿ ಗುಸರಾಗಿದೆ ಯಾನಿ ಕಥೆನದಾಯ ಬಂಡೆ ಶನಿಯು ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಅಮ್ಮೆರ್ನ ವಿತ್ತು ವಕ್ರ ದೃಷ್ಟಿ ಬಿಡ್ದು ಸೂರ್ಯನ ರಥ ಸೂರ್ಯ ಬಜೀವನಿ ಗ್ರಹಣ ನಕ್ಷತ್ರನ ತಪ್ಪ ಸೂರ್ಯ ಭಗವಾನ್ ನಾರಾಯಣ ಉಳ್ಳಾಯಿ ಅಂಚಾದೆ ಸೂರ್ಯಕ್ಕೆ ಮಾತ್ರನೇ ಅರ್ಘ್ಯ ಕೊರ್ಪಿನ ಪ್ರಪಂಚ ಮಾಂತ ಗ್ರಹಕ್ಕೂ ಅರ್ಘ್ಯ ಕೊರ್ಪಿನ ಕ್ರಮ ಇಜ್ಜಿ ಸೂರ್ಯಗೆ ದಾಯ ಅರ್ಘ್ಯ ಕೊರ್ಪಿನಿಗೆ ಎನ್ನಗ ಬಜಿಯಂಜಿ ಸೂರ್ಯ ನಕ್ಷತ್ರ ಆತಾಯ ಪ್ರಪಂಚದ ನಮ್ಮ ದಿನ ಸುರು ಆವಡಾಂಡ ಸೂರ್ಯ ದೇವರನ್ನು ತೂಡು ನಮ ಭಗವಂತೆ ಒಳ್ಳೆ ಕೃಷ್ಣ ದೇವರ ಅರ್ಘ್ಯ ಕೊಡ್ದು ತೋಜಾಯರಿಗೆ ಅಂಚಿತ್ತನ ಸೂರ್ಯನ